ನಮಸ್ಕಾರ. ಕರಾವಳಿಯ ಕಲಾರಾಧನೆಯನ್ನೇ ಆಧಾರವಾಗಿರಿಸಿ ನಿರ್ಮಿಸಿದ ತುಳುವಿನ 78ನೇ ಸಿನಿಮಾ ಮದಿಪು ನಂಬೋಲಿಗಿದ ಪ್ರಸಾದ ಎಂಬ ಟ್ಯಾಗ್ಲೈನ್ನ ಚಿತ್ರ 64ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಎಂಬ ಗೌರವವನ್ನು ಪಡೆಯುವುದರೊಂದಿಗೆ ತುಳು ಚಿತ್ರಕ್ಕೆ 4ನೇ ಬಾರಿ ರಾಷ್ಟ್ರೀಯ ಗೌರವ ದೊರಕಿದಂತಾಗಿದೆ. ಈ ಮೊದಲು ಬಂಗಾರ್ ಪಟ್ಲೇರ್, ಕೋಟಿ ಚೆನ್ನಯ್ಯ ಹಾಗೂ ಗಗ್ಗರ ಸಿನಿಮಾಕ್ಕೆ ಈ ಗೌರವ ದೊರಕಿ ಬಂದಿದೆ. ಮದಿಪು ತುಳುನಾಡಿನ ಶ್ರೀಮಂತಿಕೆಯನ್ನು ಸಾರಿದ ಸಿನಿಮಾ. ಕಲೆಯೇ ಒಂದು ಧರ್ಮವಾದರೂ ಧರ್ಮದ ಮೂಲಕ ಕಲೆ ಎಂಬ ವಿಶಿಷ್ಟ ಗ್ರಹಿಕೆಯ ಮಂದಿಯ ಮಧ್ಯೆ ನಡೆಯುವ ಮನೋಜ್ಞಾನ ಕಥೆಯೇ ಮದಿಪು. ಭೂತಕೋಲ ಕಟ್ಟುವ ಜನಾಂಗಕ್ಕೆ ಸೇರಿದ ವ್ಯಕ್ತಿಯೊಬ್ಬನ ತಳಮಳವನ್ನೇ ಮದಿಪು ರೂಪದಲ್ಲಿ ಸಿದ್ಧಪಡಿಸಲಾಗಿದೆ. ಆಸ್ಥಾ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾದ ಮದಿಪು ಚಿತ್ರದ ಚಿತ್ರಕಥೆ ನಿರ್ದೇಶನವನ್ನು ಚೇತನ್ ಮುಂಡಾಡಿ ನಡೆಸಿದ್ದು, ಸಂದೀಪ್ ಕುಮಾರ್ ನಂದಲಿಗೆ ಈ ಚಿತ್ರದ ನಿರ್ಮಾಪಕರು. ಮದಿಪು ಚಿತ್ರದ ಬಗ್ಗೆ ಹೇಳುವುದಾದರೆ, ಇದು ಭೂತಾರಾಧನೆಯ ಹಿನ್ನೆಲೆಯನ್ನು ಹೊಂದಿರುವ ಚಿತ್ರವಿದು. ಭೂತಕೋಲ ಕಟ್ಟುವ ಜನಾಂಗಕ್ಕೆ ಸೇರಿದ ವ್ಯಕ್ತಿಯೊಬ್ಬನ ತಳಮಳದ ಕಥೆಯೂ ಹೌದು. ಭೂತಕೋಲ ಕಟ್ಟುವುದನ್ನೇ ತನ್ನ ಜೀವನ ವಿಧಾನ ಮತ್ತು ಜೀವನ ಧರ್ಮವನ್ನಾಗಿ ಮಾಡಿಕೊಂಡಿರುವ ಕುರುಬಿಲ ಇದ್ದಕ್ಕಿದ್ದಂತೆ ವಿಮುಖನಾಗಬೇಕಾಗಿ ಬರುವುದು ಆತನನ್ನು ಕಂಗಾಲು ಮಾಡುತ್ತದೆ. ಆಗ ಎದುರಾಗುವ ಗುತ್ತಿನ ಮನೆಯ ಅಬ್ಬರದಲ್ಲಿ ನಂಬಿಕೆ, ಸಿರಿವಂತಿಕೆ, ಜಾತೀಯತೆ, ದೈವಿಕತೆಯ ಸಂಗಮದಲ್ಲಿ ಕತೆ ಇನ್ನೊಂದು ರೂಪ ಪಡೆಯುತ್ತದೆ. ಕುರುಬಿಲನ ಮಗ ನೀಲಯ್ಯ ಭೂತಾರಾಧನೆಗೆ ತನ್ನನ್ನು ತೊಡಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಆಗ ಎದುರಾಗುವುದೇ ಆತನ ಹುಟ್ಟಿನ ಪ್ರಶ್ನೆ. ಇದ್ದಕ್ಕಿದ್ದಂತೆ ಎದುರಾಗುವ ಫಾತಿಮಾ ಎಂಬಾಕೆಯ ಮೂಲಕ ಹುಟ್ಟಿನ ಕತೆ ಮತ್ತೊಂದು ಮಗ್ಗಲು ಪಡೆದುಕೊಳ್ಳುತ್ತಾ ಸಾಗುತ್ತದೆ ಮದಿಪು. ಮದಿಪು ಕೇವಲ ಮನುಷ್ಯ ಸಂಬಂಧಗಳ ಕಥೆಯಲ್ಲ, ಧರ್ಮ, ಜಾತಿ, ನಂಬಿಕೆ ಮತ್ತು ಕಲೆಯ ಅಪೂರ್ವ ಸಂಗಮದಂತೆ ಕಾಣುವ ಭೂತಾರಾಧನೆಯ ಸೂಕ್ಷ್ಮ ವಿವರಗಳನ್ನು ತೆರೆದಿಡುತ್ತಾ ಹೋಗುತ್ತದೆ. ಹೀಗಾಗಿ ಇದೊಂದು ವಿಶಿಷ್ಟ ಸಂಸ್ಕೃತಿ ಮತ್ತು ಆಚರಣೆಯ ಚಿತ್ರವೂ ಹೌದು.